ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕರಾವಳಿ ಭಾಗದಲ್ಲಿ ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಇರುತ್ತದೆ. ಈ ಬಾರಿ ಏನಾದರೂ ಬದಲಾವಣೆ ಆಗಬಹುದಾ? ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಪಕ್ಷವನ್ನು ಇತ್ತೀಚಿನ 1.5 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಇತ್ತೀಚಿನ 1.5 ವರ್ಷದಿಂದ ನಾವು ತಳಮಟ್ಟದಿಂದ ಈ ಪಕ್ಷವನ್ನು ಸಂಘಟಿಸಿದ್ದೇವೆ. ನಮ್ಮ ಉಡುಪಿ ಕ್ಷೇತ್ರದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಬೈಂದೂರು ಕ್ಷೇತ್ರ, ಕುಂದಾಪುರ ಕ್ಷೇತ್ರ, ಉಡುಪಿ ಕ್ಷೇತ್ರ, ಕಾಪು ಕ್ಷೇತ್ರ, ಕಾರ್ಕಳ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಬೂತ್ ಕಮಿಟಿಯನ್ನು ಮಾಡುವ ಮುಖಾಂತರ ಒಂದೊಂದು ಬೂತಲ್ಲಿ 1, 6, 7, 8 ಜನರ ಒಂದು ಪಡೆಯನ್ನು, ನಮ್ಮದೇ ಆದಂಥ ಕಾರ್ಯಕರ್ತರನ್ನು ನಾವು ಸಂಘಟಿಸಿದ್ದೇವೆ. ಕಳೆದ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಐತಿಹಾಸಿಕ ಸಮಾವೇಶದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ, ನಮ್ಮ ನಾಯಕರಾದಂಥ ಕುಮಾರಣ್ಣನವರು 126 ಸೀಟ್ಗಳಲ್ಲಿ 2 ಪ್ರಪ್ರಥಮ ಬಾರಿಗೆ ನಾವು ಉಡುಪಿಯಲ್ಲಿ 2 ಬೇರೆ ಪಕ್ಷಗಳಿಂದ ನಮ್ಮ ಕ್ಯಾಂಡಿಡೇಟ್ಗಳನ್ನು ಉಡುಪಿ ಕ್ಷೇತ್ರ ಮತ್ತು ಬೈಂದೂರು ಕ್ಷೇತ್ರದಲ್ಲಿ ನಾವು ಡಿಕ್ಲೇರ್ ಮಾಡಿದ್ದೇವೆ. ಈಗಾಗಲೇ ಕೆಲಸಗಳು ಬೈಂದೂರು ಕ್ಷೇತ್ರದಲ್ಲಿ, ಉಡುಪಿಯಲ್ಲಿ ಪ್ರಾರಂಭವಾಗಿದೆ. ಹಾಗೆ ಕುಂದಾಪುರದಲ್ಲಿ ಕೂಡ ನಾವು ಜಿಲ್ಲಾ ಮಟ್ಟದಿಂದ ಒಂದು ಅಭ್ಯರ್ಥಿಯನ್ನು ನಾವು ತಯಾರು ಮಾಡಿದ್ದೇವೆ. ಅಧಿಕೃತವಾಗಿ ಹೈಕಮಾಂಡಿಂದ ನಮಗೆ ಸೂಚನೆ ಬರಬೇಕಷ್ಟೆ. ನಮ್ಮ ಕಾಪು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ನಡೀತಾ ಇದೆ. ಇನ್ನೂ ಒಂದು 7-8 ದಿವಸದ ಒಳಗೆ ಆ ಅಭ್ಯರ್ಥಿಯನ್ನು ನಾವು ಫೈನಲ್ ಮಾಡ್ತೇವೆ. ಕಾರ್ಕಳ ಕ್ಷೇತ್ರದಲ್ಲಿ BSPಗೆ ನಮ್ಮ ಒಂದು ಕ್ಷೇತ್ರವನ್ನು ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದ ನಾಯಕರ ಸೂಚನೆಯಂತೆ BSPಗೆ ನಾವು ಈಗಾಗಲೇ ಒಂದು ಸೀಟನ್ನು ಬಿಟ್ಟುಕೊಡ್ತೇವೆ. ನಮ್ಮ ಕಾರ್ಯಕರ್ತರಲ್ಲಿದ್ದಾರೆ, ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾರೆ, ನಮಗೆ ಕೊಡ್ತಾರೆ. ಹಾಗೆಯೇ ಈ ಕಡೆ BSPಯ ಏನು ಕಾರ್ಯಕರ್ತರು ನಾಯಕರಿದ್ದಾರೆ, ಅವರು ನಮಗೆ ಈ ಕಡೆ ಅವರ ಸಹಕಾರವನ್ನು ನಮಗೆ ಕೊಡ್ತಾರೆ. ಏನೂ ನೀವು ಹೇಳಿದ್ರಿ JDS ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ 2 ರಾಷ್ಟ್ರೀಯ ಪಕ್ಷಗಳು ಏನು ನಮ್ಮ ಬಗ್ಗೆ ಲಘುವಾಗಿ ಮಾತಾಡ್ತವೆ, ಈ ಸಾರಿ ನಾವು ಜನರ ಆಶೀರ್ವಾದದಿಂದ ಅದನ್ನು ಅಲ್ಲಗಳಿಸ್ತೇವೆ. ಅವರಿಗೆ 2 ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕದಾದ ಪಾಠವನ್ನು ಕಲಿಸ್ತೇವೆ. ಉಡುಪಿ ಜಿಲ್ಲೆಯಿಂದ ರಾಜ್ಯಕ್ಕೆ ಒಂದು ಖಾತೆಯನ್ನು ಓಪನ್ ಮಾಡಿ ನಮ್ಮ ಕಾಣಿಕೆಯನ್ನು ಕೊಡ್ತೇವೆ. JDS ಯಾಕೆ ಕರಾವಳಿಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದೆ? ನೋಡಿ, ಹಿಂದಿನವರ ಬಗ್ಗೆ ನಾನು ಮಾತಾಡಲು ಇಚ್ಛಿಸುವುದಿಲ್ಲ. ಅವರ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾನು ಅಧಿಕಾರ ವಹಿಸಿಕೊಂಡದಿಂದ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ನನ್ನದು ಒಂದೇ ನಿಷ್ಠುರವಾಗಿ ಮಾತಾಡ್ತೇನೆ, ನೀವು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಕೇವಲ ಇಲೆಕ್ಷನ್ ಬರುವಾಗ ನಾವು ತಯಾರಾಗುವಂಥದ್ದಲ್ಲ. ಅದಕ್ಕಿಂತ ಮೊದಲೇ ನಾವು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಅನಿವಾರ್ಯತೆ ಇದೆ. 2 ರಾಷ್ಟ್ರೀಯ ಪಕ್ಷಗಳು ನೀವು ನೋಡಿದ್ದೀರಿ. 5 ವರ್ಷ BJPಯವರು ಆಡಳಿತ ಮಾಡಿದರು, 5 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದರು. ಏನೆಲ್ಲ ಮಾಡಿದರು ಅಂತ ಜನ ನೋಡ್ತಾ ಇದ್ದಾರೆ. 20 ತಿಂಗಳು ಕುಮಾರಸ್ವಾಮಿಯವರು ಒಂದು ದಕ್ಷ ಆಡಳಿತಗಾರ ಯಾವ ರೀತಿಯಾಗಿ ಅಧಿಕಾರ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಜನರು, ಈ ರಾಜ್ಯದ 6.5 ಕೋಟಿ ಜನರು ಈಗ ನೆನಪಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಪರ ಅಲೆ ಇದೆ ಅಂತ ಹೇಳ್ತೀರಿ. ಈ ಬಾರಿ ಕರಾವಳಿಯಲ್ಲಿ ಇದು JDSಗೆ ಏನಾದರೂ ಲಾಭ ತಂದು ಕೊಡಬಹುದಾ? ನೋಡಿ, JDS ಕಿಂಗ್ ಮೇಕರ್ ಅಂತ ಹೇಳಿದ್ರಿ ನೀವು. ನಾನು ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. JDS ಈ ಬಾರಿ ರಾಜ್ಯದಲ್ಲಿ ಕಿಂಗ್ ಮೇಕರಲ್ಲ, ಕಿಂಗ್ ಆಗ್ತದೆ. ಇದಕ್ಕಿಂತ ಮೊದಲು ನಾನು ಮಾಧ್ಯಮಗಳಲ್ಲಿ ಈ ಮಾತನ್ನು ಹೇಳಿದ್ದೇನೆ. ನಮ್ಮ ನಾಯಕರಾದ ಕುಮಾರಣ್ಣವರು ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಇಲ್ಲ. ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. 113, 120 ಸೀಟುಗಳಿಗೆ ನನ್ನ ವಿಷನ್ ಇದೆ, ಅದನ್ನು ದಾಟಿಕೊಂಡು ನಾನು ಮುಂದೆ ಹೋಗ್ತೇನೆ ಎಂಬ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಏನು 20 ತಿಂಗಳು ಕುಮಾರಣ್ಣ ಒಂದು ಅನುಭವದ ಕೊರತೆ ಇದ್ದರೂ ಮೊದಲ ಬಾರಿಗೆ ಶಾಸಕರಾಗಿ ಅವರೊಂದು ಏನೋ ಒಂದು ರೀತಿಯ ರಾಜಕೀಯ ಬದಲಾವಣೆಯಿಂದ ಅವರು ಮುಖ್ಯಮಂತ್ರಿ ಆದರು. ತಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಮುಖ್ಯಮಂತ್ರಿಯಾಗಿ ಅವರು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರಲಿಲ್ಲ, ಜನರ ಬಳಿಗೆ ಹೋದರು.
ಗ್ರಾಮ ವಾಸ್ತವ್ಯ ಮಾಡಿದರು. ಏನು ಗಾಂಧೀಜಿಯವರ ಕನಸಿತ್ತು, ಗ್ರಾಮ ವಾಸ್ತವ್ಯವನ್ನು ಮಾಡುವ ಮೂಲಕ ಏನು ರೈತರ, ಬಡವರ, ದಲಿತರ, ಅಲ್ಪಸಂಖ್ಯಾತರ ಏನು ಕಷ್ಟವನ್ನು ಅವರು ಅರಿತರು, ಕಣ್ಣಾರೆಯಾಗಿ ಕಂಡರು. ಆಗಿನ ಪಾಲುದಾರ ಪಕ್ಷವಾದ BJPಯ ವಿರೋಧ ಇದ್ರೂ ಆ ರೈತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡುವ ಮೂಲಕ ಅವರ ಕಷ್ಟವನ್ನು ಅರಿತಂಥ ಕುಮಾರಣ್ಣನವರು ರೈತರು ಹೇಳದೆ ರೈತರ ಸಾಲ ಮನ್ನಾ ಮಾಡಿದರು. ಅಷ್ಟೇ ಅಲ್ಲ, ಏನು ನಮ್ಮ ಕೂಲಿ ಕಾರ್ಮಿಕರು ತಾವು ದುಡಿದ ಹಣದಲ್ಲಿ ಒಂದಂಕಿ ಲಾಟ್ರಿ, ಸಾರಾಯಿ ಕುಡಿತ ತಮ್ಮ ಒಂದು ಮನೆಯಲ್ಲಿ ಅವರ ಕಷ್ಟದ ಕಾರ್ಪಣ್ಯದ ಹೆಣ್ಣು ಮಕ್ಕಳ ಆ ಕಷ್ಟ ಕಾರ್ಪವನ್ನು ನೋಡಿದಂಥ ಕುಮಾರಣ್ಣನವರು ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿದರು, ಲಾಟ್ರಿ ನಿಷೇಧ ಮಾಡಿದರು. ಅದೆಷ್ಟೋ ಗ್ರಾಮ ಸುವರ್ಣ ಗ್ರಾಮ ಯೋಜನೆಯನ್ನು ತಂದು ಹಳ್ಳಿಗಳ ಉದ್ಧಾರ ಮಾಡಿದರು. ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದು ಹೆಣ್ಣು ಮಕ್ಕಳ ಸಬಲೀಕರಣ ಮಾಡಿದರು. ಏನೆಲ್ಲ ಮಾಡಿದರು ಆದಷ್ಟು ತುಂಬ ಎಷ್ಟೋ ಜನತಾ ದರ್ಶನದ ಮೂಲಕ, ಜನತಾ ದರ್ಶನ ಮಾಡುವ ಮುಖಾಂತರ ಆ ಸ್ಪಾಟಲ್ಲಿ ಪರಿಹಾರ ಒದಗಿಸಿದರು. ವಿಧವಾ ವೇತನ, ಅಂಗವಿಕಲ ವೇತನ ಅದನ್ನು ಜಾಸ್ತಿ ಮಾಡಿದರು. ರೈತರ ಪರ, ದೀನದಲಿತರ ಪರ, ಅಲ್ಪಸಂಖ್ಯಾತರ ಪರ ಎಷ್ಟೋ ಕೆಲಸಗಳನ್ನು ಅವರು ಮಾಡಿದಂಥದ್ದು ನಿದರ್ಶನಗಳಿವೆ. ಇನ್ನು ಮುಂದಿನ ಅವರ ಯೋಜನೆಗಳು ಆಗಿಲ್ಲ. ಅವರ ಅಧಿಕಾರ ಇಲ್ಲದಾಗಲೂ ಅವರು ಮನೆಯಲ್ಲಿ ಕೂರಲಿಲ್ಲ. ಏನು ಈ ರಾಜ್ಯದಲ್ಲಿ ರೈತರು 3,500 ರೈತರು ಆತ್ಮಹತ್ಯೆ ಮಾಡಿಕೊಂಡರು. ಅವರ ಮನೆಗೆ ತೆರಳಿ ತನ್ನ ವೈಯಕ್ತಿಕ ದೇಣಿಗೆ 50,000 ರೂಪಾಯಿಯನ್ನು ಅವರಿಗೆ ಕೊಟ್ಟು ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ, ನೀವು ಯಾವುದೇ ರೀತಿಯಲ್ಲಿ ಹೆದರುವ ಪ್ರಶ್ನೆ ಇಲ್ಲ, ಸ್ವಲ್ಪ ಸಮಯ ನೀವು ಕಾಯಿರಿ ಎಂಬ ಮಾತನ್ನು ಒಂದು ಸ್ಥೈರ್ಯವನ್ನು ಅವರಿಗೆ ತುಂಬಿ ಅವರಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥ ಅವರ ಕೆಲಸಗಳು. ಇನ್ನು ಮುಂದಿನ ಅವರ ಯೋಜನೆಗಳು ಅವರು ಹೇಳ್ತಾ ಇದ್ದಾರೆ, ನಾನು ಅಧಿಕಾರಕ್ಕೆ ಬಂದು 24 ಗಂಟೆಯೊಳಗೆ ರೈತರ, ಮೀನುಗಾರರ, ನೇಕಾರರ 24 ಗಂಟೆಯೊಳಗೆ ಸಾಲ ಮನ್ನಾ ಮಾಡ್ತೇನೆ. ವಿಧವಾ ವೇತನ, ಅಂಗವಿಕಲ ವೇತನವನ್ನು 2,000ಕ್ಕೆ ಹೆಚ್ಚಿಸ್ತೇನೆ. ಆಶಾ ನಿಲಯ, ಅಂಗನವಾಡಿ ಕಾರ್ಯಕರ್ತರ ಏನು ಎಷ್ಟೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು, ಏನು ಮಾಡಿದೆ ಈ ಸರ್ಕಾರ? ಅವರ ಸಂಬಳವನ್ನು 10,000ಕ್ಕೆ ಏರಿಸ್ತೇನೆ. ಈಗ ನೋಡ್ತಾ ಇದ್ದೀರಿ, ಕೆಲವು ಸೀನಿಯರ್ ಸಿಟಿಸನ್, ನಮ್ಮ ಹಿರಿಯ ನಾಗರಿಕರ ಮಕ್ಕಳು ಕೆಲವು ನೋಡುವುದಿಲ್ಲ ತಂದೆ ತಾಯಿಯಂದಿರನ್ನು, ಅಂಥವರಿಗೆ ಸೀನಿಯರ್ 70 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ 5,000 ರೂಪಾಯಿ ಗೌರವಧನವನ್ನು ಕೊಡ್ತೇನೆ. ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ಅವರ ಚಿಂತನೆ ಏನು? ನಮ್ಮ ಅರಣ್ಯ ಇಲಾಖೆಯವರು ಪ್ರತಿ ವರ್ಷ ಗಿಡ ನಡುವ ಮೂಲಕ ನಾವು ಗಿಡ ನೆಡ್ತೇವೆ ಅಂತ ಕೋಟಿಗಟ್ಟಲೆ ಹಣವನ್ನು ಸರ್ಕಾರದಿಂದ ಅದು ಸ್ಯಾಂಕ್ಷನ್ ಆಗ್ತದೆ, ಅದು ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಮನಗಂಡಂಥ ನಮ್ಮ ಕುಮಾರಣ್ಣನವರು ಆ ಕೆಲಸವನ್ನು ಫಾರೆಸ್ಟ್ ಇಲಾಖೆಯಿಂದ ತೆಗೆದುಹಾಕಿ, ಯಾರು ಅವಿದ್ಯಾವಂತ ಯುವಕರು ಈ ರಾಜ್ಯದಲ್ಲಿದ್ದಾರೆ ಅವರಿಗೆ ಆ ಕೆಲಸವನ್ನು ಕೊಟ್ಟು 25 ವರ್ಷದವರೆಗೂ ಆ ಕೆಲಸವನ್ನು ಯಾರೂ ಅವರ ಕೈಯಲ್ಲಿ ಕಿತ್ತುಕೊಳ್ಳದಾಗಿ ಒಂದು ಕಾನೂನನ್ನು ಮಾಡುವ ಮುಖಾಂತರ ಅವರಿಗೆ ತಿಂಗಳಿಗೆ ಒಂದು ಪಾರ್ಟ್ ಟೈಮ್ ಜಾಬ್ನಾಗೆ ಅವರಿಗೆ ತಿಂಗಳಿಗೆ ಒಂದು 5,000 ರೂಪಾಯಿ ಕೊಡುವ ನಿಟ್ಟಿನಲ್ಲಿ ಅವರ ಚಿಂತನೆ. ಹಾಗೂ ಅನೇಕ ನಮ್ಮ ಬಸುರಿ ಹೆಂಗಸರಿಗೆ ಈ ರಾಜ್ಯದ ಎಷ್ಟೋ ಹೆಣ್ಣುಮಕ್ಕಳು ಪಾಪ ಗಂಡನ ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಅಲ್ಲಿ ಅವರ ಆ ಆರ್ಥಿಕ ಪರಿಸ್ಥಿತಿ, ಗಂಡನ ಮನೆಯಲ್ಲಿ ಬಡತನ ಇರುವುದನ್ನು ನಾವು ಕಾಣ್ತೇವೆ. ಅದನ್ನು ಮನಗಂಡಂಥ ಕುಮಾರಸ್ವಾಮಿ ಅವರು ಈಗಿನ ಸರ್ಕಾರ ಏನೋ ಒಂದು ಸ್ಕೀಮ್ ತಂದಿದೆ, ಅಂಗನವಾಡಿಗೆ ಬಂದು ಅವರು 3 ಕಿಲೋಮೀಟರ್ 4 ಕಿಲೋಮೀಟರ್ ನಡೆದುಕೊಂಡು ಬಂದು ಊಟ ಮಾಡಬೇಕಂತೆ. ಅದು ಯಾರಿಂದಲೂ ಹೆಚ್ಚಿನವರಿಗೆ ಅದು ಪ್ರಯೋಜನವೇ ಆಗಲಿಲ್ಲ ಅವರ ಕಾರ್ಯಕ್ರಮ. ಇದನ್ನು ಮನಗಂಡಂಥ ಕುಮಾರಣ್ಣನವರು ಯಾರು ಬಸುರಿ ಹೆಂಗಸರು ಈ ರಾಜ್ಯದಲ್ಲಿ 6 ತಿಂಗಳಿಂದ 12 ತಿಂಗಳವರೆಗೆ ಪ್ರತಿ ತಿಂಗಳು 6,000 ರೂಪಾಯಿಯನ್ನು ಅವರ ಅಕೌಂಟಿಗೆ ಹಾಕುವಂಥ ಒಂದು ಆ ಕಾರ್ಯಕ್ರಮ, ಇಂಥ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು, ಪ್ರತಿ ಒಂದು ಹಳ್ಳಿಗೆ ಹೈಟೆಕ್ ಆಸ್ಪತ್ರೆ ನಿರ್ಮಿಸುವ ಮೂಲಕ ಉಚಿತವಾಗಿ ಬಡವರಿಗೆ ಒಂದು ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸುವಂಥ ಕಾರ್ಯಕ್ರಮ ಇರಲಿ. ಹಾಗೂ ಒಂದು ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಕಾಯಿಲೆ ಬಂದಾಗ ನಾವು ನೋಡ್ತೇವೆ, ಈಗ ಆಸ್ಪತ್ರೆಗಳಲ್ಲಿ 10 ಲಕ್ಷ 15 ಲಕ್ಷ ಬಿಲ್ಲಾಗಿ ಆ ಪೇಷಂಟನ್ನು ಬದುಕಿಸುವ ಸಾಧ್ಯವಾಗದೆ ಆ ಮನೆಯವರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುವಂಥ ನಾವು ನೋಡ್ತೇವೆ. ಇದನ್ನು ಮನಗಂಡಂಥ ಕುಮಾರಣ್ಣವರು ಫಾರಿನ್ ಕಂಪನಿ, ಇನ್ಶೂರೆನ್ಸ್ ಕಂಪನಿಗಳ ಹತ್ರ ಈಗಾಗಲೇ ಅವರು ನೀಲಿನಕ್ಷೆಯನ್ನು ತಯಾರಿಸಿದ್ದಾರೆ, ಮಾತಾಡಿ
ಪ್ರತಿ ಕುಟುಂಬಕ್ಕೂ ಹೆಲ್ತ್ ಇನ್ಶೂರೆನ್ಸನ್ನು ಮಾಡುವ ಮೂಲಕ ಸರ್ಕಾರವೇ ಅದನ್ನು ಆ ವೆಚ್ಚವನ್ನು ಪ್ರೀಮಿಯಮನ್ನು ಕಟ್ಟುವ ಒಂದು ಯೋಜನೆಯನ್ನು ಇಂಥ ಹಲವಾರು ರೈತರಿಗೋಸ್ಕರ ಅವರು ಹೇಳ್ತಾರೆ, ಇಸ್ರೇಲ್ಗೆ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಇಸ್ರೇಲ್ಗೆ ಹೋಗಿ ಏನು ಹನಿ ನೀರಾವರಿ ಕಡಿಮೆ ನೀರಿನಿಂದ ಯಾವ ರೀತಿ ಬೆಳೆ ಬೆಳಿಬೋದು, ಯಾವ ರೀತಿಯಾಗಿ ಹೊಸ ಬೆಳೆಗಳನ್ನು ಬೆಳಿಬೋದು. ಅವ್ರು ಹೇಳ್ತಾರೆ, ರೈತರ ಸಾಲ ಮನ್ನಾ ಮಾಡಿದ ಕೂಡಲೇ ರೈತರ ಉದ್ಧಾರ ಆಗೋದಿಲ್ಲ, ನನಗೆ ಗೊತ್ತಿದೆ. ಇನ್ನು ಮುಂದೆ ಅವರು ಸಾಲ ಮಾಡದಾಗೆ ಯಾವ ರೀತಿಯಾಗಿ ಅವರಿಗೆ ಆ ಸೌಲಭ್ಯಗಳನ್ನು ಕೊಡಬೇಕು, ಅವರು ಬೆಳೆದಂಥ ಬೆಳೆಗೆ ಉತ್ತಮ ಮಾರುಕಟ್ಟೆಯನ್ನು ಒದಗಿಸುವಂಥ ಕಾರ್ಯಕ್ರಮ, ಅವರು ಯಾವತ್ತೂ ಸಾಲ ಮಾಡದ ಹಾಗೆ ಒಂದು ರೀತಿಯಲ್ಲಿ ಅವರು ಸ್ವತಂತ್ರವಾಗಿ ಒಂದು ಒಳ್ಳೆಯದಾಗಿ ಬದುಕುವಂಥ ಒಂದು ಒಳ್ಳೆಯ ಜೀವನವನ್ನು ಕೊಡುವಂಥ ನಿಟ್ಟಿನಲ್ಲಿ ಕುಮಾರಣ್ಣನವರ ಚಿಂತನೆ. ಇಂಥ ಹಲವಾರು ಯೋಜನೆಗಳನ್ನು ನಾವು ಮನೆಗೆ ನಮ್ಮ ಕಾರ್ಯಕರ್ತರು ನಾಯಕರ ಮುಖಾಂತರ ಈ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ನಾವು ಮನೆಗೆ ತಲುಪಿಸ್ತೇವೆ. ಈಗಾಗಲೇ ಆ ಕೆಲಸವನ್ನು ನಾವು ಪ್ರಾರಂಭಿಸಿದ್ದೇವೆ. ಏನು JDS ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಾಧ್ಯಮದವರು ಹಾಗೂ 2 ರಾಷ್ಟ್ರೀಯ ಪಕ್ಷಗಳು ಏನು ನಮ್ಮನ್ನು ಲಘುವಾಗಿ ನಮ್ಮ ಬಗ್ಗೆ ಮಾತಾಡ್ತವೆ ಅದನ್ನು ಎಲ್ಲ ಸುಳ್ಳಾಗಿಸ್ತೇವೆ. ಜನರು ಖಂಡಿತವಾಗಿಯೂ ನಮ್ಮ ಕೈ ಹಿಡಿತಾರೆ. ಕುಮಾರಣ್ಣನನ್ನು ಮುಖ್ಯಮಂತ್ರಿಯಾಗಿ ಮಾಡಲು ಇಡೀ ರಾಜ್ಯದ ಜನತೆ ಎಚ್ಚೆತ್ತಿದೆ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತೀರಾ? ಮಹಿಳಾ ಅಭ್ಯರ್ಥಿಯ ಬಗ್ಗೆ ನಾವು ಆಲೋಚನೆ ಮಾಡಿದ್ವಿ. ಇಷ್ಟರವರೆಗೆ ಅದರ ಬಗ್ಗೆ ನಾವು ಅಂದರೆ ಈಗಾಗಲೇ ನಮ್ಮದು ಬೈಂದೂರಲ್ಲಿ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿದೆ. ಕುಂದಾಪುರದಲ್ಲೂ ಹೈಕಮಾಂಡ್ನಿಂದ ಸೂಚನೆ ಬರಬೇಕಷ್ಟೇ ಡಿಕ್ಲೇರ್ ಆಗಿದೆ. ಉಡುಪಿಯಲ್ಲೂ ನಮ್ಮ ಬೈಂದೂರಲ್ಲಿ ರವಿ ಶೆಟ್ಟಿ ಅಂತ ಒಬ್ಬ ಕಾರ್ಮಿಕ ಮುಖಂಡರು, ಯುವಕರು, ಅವರು ಒಂದು ಸಕ್ರಿಯ ಸಮಾಜ ಸೇವಕರು, ಅವರು ಅವರ ಕೆಲಸವನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಉಡುಪಿಯಲ್ಲಿ ನಮ್ಮ ಬಿರ್ತಿ ಗಂಗಾಧರ್ ಭಂಡಾರಿ ಎಂಬ ಒಂದು ಹಿಂದುಳಿದ ವರ್ಗದ ನಾಯಕ, ಒಂದು 2 ದಶಕಗಳಿಂದಲೂ ನಮ್ಮ ಈ ಪಕ್ಷದಲ್ಲಿ ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರು, ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಅಂಥವರನ್ನು ನಾವು ಟಿಕೆಟ್ ಡಿಕ್ಲೇರ್ ಮಾಡಿದೆ ಅವರಿಗೆ. ಅವರು ಈಗಾಗಲೇ ತನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾರೆ. ಹಾಗೂ ಕುಂದಾಪುರದಲ್ಲೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ತೆಕ್ಕಟ್ಟೆ ಪ್ರಕಾಶ್ ಶೆಟ್ಟಿ ಅವರನ್ನು ನಾವು ಜಿಲ್ಲಾ ವತಿಯಿಂದ ಒಂದು ರೀತಿಯಲ್ಲಿ ನಾವು ಅಂದಾಜು ಮಾಡಿದ್ದೇವೆ. ಹೈಕಮಾಂಡ್ನಿಂದ ಸೂಚನೆ ಬರಬೇಕಷ್ಟೇ. ಅವರು ಅಲ್ಲಿ ಈಗಾಗಲೇ ಅವರ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾರೆ. ಕಾಪಲ್ಲಿ ನಾನು ಹೇಳಿದ ಹಾಗೆ 1 ವಾರದೊಳಗೆ ನಾವು ಸಹ ಒಂದು ಸಮರ್ಥ 2 ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಸರಿಸಮಾನಾಗಿ ನಿಂತು ಹೋರಾಟ ಕೊಡುವಂಥ ಅಭ್ಯರ್ಥಿಯನ್ನು ನಾವು ಬೇಗದಲ್ಲೇ ಪ್ರಕಟಿಸ್ತೇವೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕಣಕ್ಕಿಳಿಯುವ ಆಕಾಂಕ್ಷಿ ಏನಾದರೂ ಆಗಿದ್ದೀರಾ? ಇಲ್ಲ, ಹಾಗೇನಿಲ್ಲ. ನನ್ನ ಬಗ್ಗೆ ಹೆಚ್ಚಿನ ಒತ್ತಾಯ ಇದೆ. ಖಂಡಿತವಾಗಿ ನೋಡೋಣ. ನನಗೆ ಯಾರಾದರೂ ನನಗಿಂತ ಸಮರ್ಥ ಅಭ್ಯರ್ಥಿ ಇದ್ದರೂ ನಾನು ಅದಕ್ಕೋಸ್ಕರ ನಾನು ತ್ಯಾಗಕ್ಕೆ ರೆಡಿ ಇದ್ದೇನೆ. ನಾನು ಇಡೀ ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಅಂತ ಅನ್ನಿಸ್ತದ? ಮಾಧ್ಯಮಗಳಲ್ಲಿ ನೋಡಿದ್ದೀರಿ ನೀವು, ಅವರೇ ಗೊಂದಲದಲ್ಲಿದ್ದರು, ಜನರಲ್ಲೂ ಗೊಂದಲದಲ್ಲಿ ಹಾಕಿದ್ರು ಅವರು ಪಕ್ಷ ಅಂತರದ ವಿಷಯದಲ್ಲಿ. ಆಗಲಿ, ಅದು ಅವರವರ ವೈಯಕ್ತಿಕ ವಿಚಾರ. ಆದರೆ 2,050 ಕೋಟಿ ರೂಪಾಯಿಯನ್ನು ನಾವು ಅನುದಾನವನ್ನು ತಂದಿದ್ದೇವೆ ಎಂದ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಎಲ್ಲಿ ಹೋಗಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಆಗಲಿ, ಅಭಿವೃದ್ಧಿ ಅಂದರೆ ಖಾಲಿ ಎಂದು ರೋಡ್ಸ್ ಬಿಲ್ಡಿಂಗ್ ಮಾಡುವುದಷ್ಟೇ ಅಭಿವೃದ್ಧಿ ಅಲ್ಲ. ನಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯವನ್ನು ಮೊದಲು ಮಾಡುವಂಥದ್ದು. ನೋಡಿ, 5 ವರ್ಷ ಅವರಿಗೆ ಅವಕಾಶ ಜನರು ಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ಕ್ಷೇತ್ರದಲ್ಲಿ. ಈಗಲೇ ಜನವರಿಯಿಂದಲೇ ನಮಗೆ ನೀರಿನ ಸಮಸ್ಯೆ ಪ್ರಾರಂಭವಾಗಿದೆ ಉಡುಪಿಯಲ್ಲಿ. ಇದು ನೋಡಿ, ವಾರಾಯಿ ಯೋಜನೆ 5 ವರ್ಷದ ಮುಂಚೆ ಏನೋ ಪ್ರಾರಂಭ ಆಗಿ ಅದೇ ಸ್ಥಗಿತಗೊಂಡಿದೆ. ಅದು ಯಾಕೆ 5 ವರ್ಷದಲ್ಲಿ ಅದು ಪೂರ್ಣಗೊಳಿಸಬೇಕಿತ್ತು? ಆ ಇಚ್ಛಾಶಕ್ತಿ ಬೇಕು. ಇನ್ನೊಮ್ಮೆ ನನ್ನನ್ನು ಆರಿಸಿ ವಾರಾಯಿ ಯೋಜನೆಯನ್ನು ಪೂರ್ಣಗೊಳಿಸ್ತೇನೆ, ಬಾಕಿ ಯೋಜನೆಯನ್ನು ಪೂರ್ಣಗೊಳಿಸ್ತೇನೆ. ಯಾಕೆ 5 ವರ್ಷ? 5 ವರ್ಷದಲ್ಲಿ ಏನು ಮೂಲಭೂತ ಸೌಕರ್ಯವನ್ನು ಒಂದು ಸರಿಯಾಗಿ ಮಾಡದ ಒಂದು ಯಾವುದೇ ನಾಯಕರಾದರೆ ಅದು ಹೇಗೆ ಹೇಳಬೇಕು ಅವರ ಬಗ್ಗೆ? ಇದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಉಡುಪಿ ಕ್ಷೇತ್ರದಲ್ಲಿ ನೋಡಿ, ನಮ್ಮ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಎಷ್ಟು ರೈತರಿಗೆ ಅನ್ಯಾಯ ಆಗಿದೆ ಅಲ್ಲಿ. ಅದರ ಬಗ್ಗೆ ಯಾಕೆ ಇವರು ಮುತುವರ್ಜಿ ತಗೊಳ್ಳಿಲ್ಲ? ಶಾಶ್ವತ ಸಮುದ್ರ ಕಡಲ್ಕೊರೆತಕ್ಕೆ ಶಾಶ್ವತ ತಡೆಗೋಡೆಯ ವಿಷಯದಲ್ಲಿ ಎಲ್ಲಿ ಕೆಲಸ ಕಾರ್ಯಗಳು ಆಗಿದೆ? ಹಾಗೂ ನಮ್ಮ ಉಡುಪಿ ಕ್ಷೇತ್ರ, ಉಡುಪಿ ಸಿಟಿ ಅಂತ ಹೇಳ್ಬೋದು ನಾವೀಗ, ಮಂಗಳೂರಿಗೆ ಕಂಪೇರ್ ಮಾಡಿದರೆ ಏನಿದೆ ಉಡುಪಿಯಲ್ಲಿ? ಏನು IT ಪಾರ್ಕ್ ಇದೆಯಾ? ಉದ್ಯೋಗ ಸೃಷ್ಟಿಯಾಗಿದೆಯಾ? ಏನಿದೆ? ಪ್ರವಾಸೋದ್ಯಮಕ್ಕೆ ಇಷ್ಟೆಲ್ಲ ಅವಕಾಶ ಇದೆ ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ. ಎಷ್ಟೋ ಉದ್ಯೋಗ ಸೃಷ್ಟಿಸ್ಬೋದು ಪ್ರವಾಸೋದ್ಯಮದಲ್ಲಿ. ನಮ್ಮ ಸೈಂಟ್ ಮೇರಿಸ್ ದ್ವೀಪ ಇದೆ.
ಇದಕ್ಕೆ ಇದರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿಯ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಸಣ್ಣ ಕೈಗಾರಿಕೆಗಳನ್ನು ಸೃಷ್ಟಿಸಿ ಸಣ್ಣ ಕೈಗಾರಿಕೆಗಳಿಗೆ ವಿಶೇಷ ಒಂದು ಸವಲತ್ತನ್ನು ಕೊಡುವ ಮುಖಾಂತರ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕು. ಈಗ ಒಂದು ಉದಾಹರಣೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಬಾರ್ಕೂರಲ್ಲಿ ಒಂದು ಹಿಂದಿನ ಕಾಲದಲ್ಲಿ ನಮ್ಗೆ ಗೊತ್ತಿದೆ ಇತಿಹಾಸ, ನಾವು ನೋಡಿದಾಗ ನಮ್ಮ ತುಳುನಾಡಿನ ರಾಜಧಾನಿಯಾಗಿದ್ದಂಥ ಒಂದು ಪ್ರದೇಶ. 365 ನಾನು ತಿಳ್ಕೊಂಡೆ 365 ದೇವಸ್ಥಾನಗಳಿವೆ ಅಲ್ಲಿ. ಪ್ರತಿ ಸಮುದಾಯದವರ ಒಂದು ಆದಿ ಅಂತ ಹೇಳ್ಬೋದು. ಅಲ್ಲಿ ಎಲ್ಲ ಜೀರ್ಣಾವಸ್ಥೆಯಲ್ಲಿದೆ. ಈಗ ಇತ್ತೀಚೆ 1-2 ದೇವಸ್ಥಾನ ಏನೋ ಅಲ್ಲಿ ಜೀರ್ಣೋದ್ಧಾರ ಆಯಿತು. ಚರ್ಚ್ ಇದೆ, ಮಸೀದಿದೆ. ಮೊದಲಿನ ಇತಿಹಾಸ ಪ್ರಸಿದ್ಧ ಕೋಟೆಗಳಿವೆ, ಅರಮನೆಗಳಿವೆ. ಎಷ್ಟೋ ಅದನ್ನು ಟೂರಿಸಮ್ ವಿಷಯ ಡೆವಲಪ್ ಮಾಡಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯವಾಗಿ ಒಂದು ಟೂರಿಸಮ್ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಬೋದು. ಇದರ ಬಗ್ಗೆ ಯಾಕೆ ನಮ್ಮ ಜನಪ್ರತಿನಿಧಿಗಳು ಆಲೋಚನೆ ಮಾಡುವುದಿಲ್ಲ? ಅಷ್ಟು ಮಾತ್ರವಲ್ಲದೆ ಒಂದು ಜಿಲ್ಲೆ ಹೆಡ್ ಕ್ವಾರ್ಟರ್ಸಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಕಲಿಕೆಗೋಸ್ಕರ ಈಗ ಒಂದು ಹೆಡ್ ಕ್ವಾರ್ಟರ್ಸಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಅದು ಆಗಬೇಕು. ಯಾಕೆ ಇಷ್ಟರವರೆಗೆ ಇವರು ಮುತುವರ್ಜಿ ವಹಿಸಲಿಲ್ಲ? ನಾನು ಇತ್ತೀಚೆಗೆ ಒಂದು ಮಾಧ್ಯಮ ಮುಖಾಂತರ ನಾನು ಹೇಳಿದ್ದೆ, ಪೇಪರಲ್ಲಿ ಸ್ಟೇಟ್ಮೆಂಟು ಕೊಟ್ಟಿದ್ದೆ. ನಿನ್ನೆ ಮೊನ್ನೆ ಏನೋ ಉಸ್ತುವಾರಿ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮುದ್ದಿನ ಯೋಜನೆ ಉಡುಪಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸುವಂಥದ್ದು. ನೀವು ಗಮನಿಸಿರ್ಬೋದು. ಯಾಕೆ ಇವರಿಗೆ ಇದರ ಬಗ್ಗೆ ಇಷ್ಟರವರೆಗೆ ಮಾಡಲಿಕ್ಕಾಗಲಿಲ್ಲ? ಇಂಥ ಇಚ್ಛಾಶಕ್ತಿ ಕೇವಲ ಪ್ರಚಾರ, ಗುದ್ದಲಿ ಪೂಜೆ, ನಮ್ಮ ಇಲೆಕ್ಷನ್ ಬರುವಾಗ ಇಂಥದ್ದನ್ನೆಲ್ಲ ಕಡಿಮೆ ಮಾಡಲಿ, ರಾಜಕೀಯ ಮುತ್ಸದ್ದಿತನದಿಂದ ಕೆಲಸ ಮಾಡಲಿ. ಮೀನುಗಾರಿಕೆ ಸಚಿವರಾಗಿ ಪ್ರಮೋದ್ ಮಧ್ವರಾಜ್ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತದೆ? ಅಲ್ಲ, ಮೀನುಗಾರರ ಬಗ್ಗೆ ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳು ನಾವು ಏನೇನೋ ಮಾಡಿದ್ದೇವೆ ಎಂಬ ಮಾತನ್ನು ಹೇಳ್ತಾರೆ. ನಾನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೀನುಗಾರರಿಗೆ ಮೊಟ್ಟ ಮೊದಲ ಬಾರಿಗೆ ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟಂಥ ಒಂದು ಪಕ್ಷ ಇದ್ದರೆ ಅದು ಜನತಾ ಪರಿವಾರ. ಉಡುಪಿ ಜಿಲ್ಲೆಯಾದದ್ದೇ ನಮ್ಮ ಜನತಾ ಪರಿವಾರ ಸಮಯದಲ್ಲಿ. ಈಗಲೂ ಕೂಡ ನಮ್ಮ ಕುಮಾರಣ್ಣನ ಯೋಜನೆ, ಮೀನುಗಾರರಿಗೆ, ರೈತರ, ನೇಕಾರರ, ಮೀನುಗಾರರ 24 ಗಂಟೆ ಒಳಗೆ ಸಾಲ ಮನ್ನಾ, ಅವರ ಡೀಸೆಲ್ ಸಬ್ಸಿಡಿ, ಎಲ್ಲ ಅವರ ಏನು ವಸತಿಯ ಬಗ್ಗೆ ಯೋಚನೆ, ಈಗೆಲ್ಲ ಒಳ್ಳೆಯ ಆಲೋಚನೆಗಳು ನಮ್ಮ ಕುಮಾರಣ್ಣನ ಯೋಜನೆಗಳನ್ನು ಇನ್ನು ಮುಂದೆ ಆ ಯೋಜನೆಗಳ ಮುಖಾಂತರ ನಾವು ಜನರ ಬಳಿಗೆ ಹೋಗ್ತೇವೆ. ಖಂಡಿತವಾಗಿಯೂ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅವರು ಮುಖ್ಯಮಂತ್ರಿ ಆದ ನಂತರ ಉಡುಪಿ ಜಿಲ್ಲೆಯಲ್ಲಿ ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ಏನು ಸರ್ಕಾರದ ಯೋಜನೆಗಳಿವೆ ಅದನ್ನು ಜನರ ಮನೆ ಬಾಗಿಲಿಗೆ ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಘಟಾನುಘಟಿಗಳು ಸ್ಪರ್ಧೆಯಲ್ಲಿರುತ್ತಾರೆ. ಈ ಸ್ಪರ್ಧೆಯಲ್ಲಿ ನಿಮ್ಮ ಪಾತ್ರ ಏನು? ನೋಡಿ, ನಾವು ಕೇಂದ್ರದ ನಾಯಕರ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ಇಲ್ಲಿ ಪ್ರಚಾರವನ್ನು ಮಾಡುವುದಿಲ್ಲ. ನಾನು ಹೇಳ್ತೇನೆ, ಎರಡು ರಾಷ್ಟ್ರೀಯ ಪಕ್ಷಗಳು ಇಲ್ಲೇನು ಸಾಧನೆ ಮಾಡಿವೆ ಅದನ್ನು ಹೇಳಿಕೊಂಡು ಜನರ ಬಳಿಗೆ ಹೋಗಬೇಕು. ನಮಗೆ ಯಾವುದೇ ಸ್ಟಾರ್ ಪ್ರಚಾರಕರ ಅಗತ್ಯ ಇಲ್ಲ. ನಮಗೆ ನಮ್ಮ ಕುಮಾರಣ್ಣನೇ ಸ್ಟಾರ್ ಪ್ರಚಾರಕ. ಅವರ ಬಗ್ಗೆ ಇಡೀ ರಾಜ್ಯದ 6.5 ಕೋಟಿ ಜನತೆ ಪ್ರೀತಿ, ವಿಶ್ವಾಸ, ತನ್ನ ಮನೆಯ ಮಗನೋ, ಅಣ್ಣನೋ, ತಮ್ಮನೋ ಎಂಬ ರೀತಿಯಲ್ಲಿ ಅವರನ್ನು ರಾಜ್ಯದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಉದಾಹರಣೆ ಅವರು ಹೋದಲ್ಲೆಡೆ ಏನು ಆ ಜನಸಮೂಹ ಸೇರುವಂಥದ್ದು. ಇತ್ತೀಚೆಗೆ ಕಳೆದ ತಿಂಗಳಲ್ಲಿ ಬೆಂಗಳೂರಲ್ಲಿ ಯಲಹಂಕದಲ್ಲಿ ನಾನು ಅಲ್ಲಿದ್ದೆ. ಒಂದು ಐತಿಹಾಸಿಕವಾಗಿ, ಇತಿಹಾಸದಲ್ಲಿ ಆಗಲಿಕ್ಕಿಲ್ಲ, ಯಾವುದೇ ಎರಡು ರಾಷ್ಟ್ರೀಯ ಪಕ್ಷಗಳ ಕೇಂದ್ರದ ಪ್ರಧಾನಿಗಳಾಗಲಿ ಕೇಂದ್ರದ ನಾಯಕರಾಗಲಿ ಬಂದಾಗ ಅಷ್ಟು ಸಭೆ ಆಗಲಿಲ್ಲ. 10 ಲಕ್ಷ ಜನ, ನಿರೀಕ್ಷೆಗೂ ಮೀರಿ 10 ಲಕ್ಷ ಜನ ಆ ಸಮಾವೇಶ ಯಲಹಂಕದಲ್ಲಿ ನಡೆದಂಥದ್ದು. ಅದು ತಿಳಿಸ್ತದೆ ಜನರು, ಈ ರಾಜ್ಯದ ಜನರು ಕುಮಾರಣ್ಣನ ಏನು ಕೆಲಸಗಳ ಮೇಲೆ, ಕುಮಾರಣ್ಣನ ಮೇಲೆ ಏನು ವಿಶ್ವಾಸವನ್ನು ಇಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಸಲ ನಮ್ಮ ಸರ್ಕಾರ ಬರ್ತದೆ, ಇದಕ್ಕೆ ಯಾವುದೇ ಸಂಶಯ ಇಲ್ಲ. ರಾಜಕೀಯ ಪಕ್ಷಗಳು ಜಾತಿವಾದ, ಕೋಮುವಾದದ ವಿಚಾರದಲ್ಲಿ ವೋಟ್ ಬ್ಯಾಂಕ್ ಮಾಡುತ್ತಿವೆ. ನಿಮ್ಮ ಪಾತ್ರ ಏನು? ನೋಡಿ, ಈಗಾಗಲೇ ನಮ್ಮ ಅತಿ ಬುದ್ಧಿವಂತರ ಜಿಲ್ಲೆ ಎರಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಅಂತ ಎಷ್ಟು ಹೆಸರುವಾಸಿಯಾದ ಜಿಲ್ಲೆ. ಈಗ ನಮಗೆ ನಾಚಿಕೆ ಆಗ್ತಾಯಿದೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಜನ ಗುರುತಿಸ್ತಾ ಇದ್ದಾರೆ ಕೋಮು ಗಲಭೆ ವಿಷಯದಲ್ಲಿ.
ನಾಚಿಕೆ ಆಗಬೇಕು ಇವರಿಗೆ. ವೋಟು ಬ್ಯಾಂಕಿಗೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಎರಡೆರಡು ಸಮುದಾಯವನ್ನು ಒಡೆಯುವ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ಗಲಾಟೆ ಆಗಬೇಕು, ಇಲೆಕ್ಷನ್ ಟೈಮಲ್ಲೇ ಗಲಾಟೆ ಆಗಬೇಕು. ಇಂಥ ಕೆಲಸವನ್ನು ಇವರು ಮಾಡುವಂಥದ್ದು ನಾಚಿಕೆಗಡೆತನ. ನಾವು ಯಾವತ್ತೂ ಜಾತ್ಯತೀತ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಬೆಳೆದಂಥ ಪಕ್ಷ ಜಾತ್ಯತೀತ ಜನತಾದಳ. ಯಾವತ್ತೂ ಕೋಮುವಾದಕ್ಕೆ ಅವಕಾಶ ಕೊಡುವುದಿಲ್ಲ. ನಮ್ಮದೊಂದೇ ಶಾಂತಿ ಬೇಕು, ಅಭಿವೃದ್ಧಿ ಬೇಕು, ಸಹೋದರತ್ವದಿಂದ ಬಾಳಬೇಕು. ಈ ನಮ್ಮ ನಾಯಕರಾದ ದೇವೇಗೌಡರು, ವರಿಷ್ಠರ ದೇವೇಗೌಡರು, ನಮ್ಮ ನಾಯಕರಾದ ಕುಮಾರಣ್ಣನವರು, ನಮ್ಮೆಲ್ಲ ನಾಯಕರ ಆಶಯ ನಮ್ಮ ಪ್ರಣಾಳಿಕೆಯಲ್ಲೇ ಇದೆ. ಕರಾವಳಿ ಜಿಲ್ಲೆಯಲ್ಲಿ ಕೋಮು ಗಲಭೆ ನಡೆಯದಂತೆ ವಿಶೇಷ ಕಾನೂನು ರೂಪಿಸುವಂಥ ಒಂದು ನಿಟ್ಟಿನಲ್ಲಿ ಕುಮಾರಣ್ಣನವರ ಕೆಲಸ ಕಾರ್ಯಗಳಿವೆ. ಕುಮಾರಣ್ಣನ 20 ತಿಂಗಳ ಆಡಳಿತದಲ್ಲಿ ಯಾವುದೇ ಕೋಮು ಗಲಭೆ ನಡೆದಂಥ ಒಂದು ಉದಾಹರಣೆ ಇದ್ದರೆ ಕೊಡಿ. ಯಾಕೆ ಹೀಗಾಗ್ತದೆ? ಈ ಕಾಂಗ್ರೆಸ್ BJP ಇದ್ದಾಗಲೇ ಏನು ಕಾಂಗ್ರೆಸ್ನವರಿಗೆ ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಒಂದು ಪ್ರದೇಶದಲ್ಲಿ ಯಾವುದೋ BJPಯೊಂದಿಗೆ ಸರ್ಕಾರ ಮಾಡುತ್ತಿರುವಾಗಲೇ ಕುಮಾರಣ್ಣನವರು ನಮ್ಮ DV ಸದಾನಂದ ಗೌಡರನ್ನು ಅರೆಸ್ಟ್ ಮಾಡ್ತಾರೆ ಒಂದು ಗಲಭೆ ಆದಾಗ. ಇಂಥ ದಿಟ್ಟತನದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಾಯಕನು ಈ ರಾಜ್ಯದಲ್ಲಿದ್ದರೆ ಅದು ಕುಮಾರಸ್ವಾಮಿ ಅವರು. ರಾಜ್ಯ ಕಾಂಗ್ರೆಸ್ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, 5 ವರ್ಷದ ಇವರ ಅವಧಿ, ಇವರು ವೋಟು ಬ್ಯಾಂಕಿನ ಒಂದು ಭಾಗ್ಯಗಳನ್ನು ಜನರಿಗೆ ಕೊಟ್ಟಿದೆ. ಅದು ಎಷ್ಟು ಜನರಿಗೆ ಪ್ರಯೋಜನ ಆಗಿದೋ, ಎಷ್ಟು ಜನ ಮಿಸ್ಯೂಸ್ ಆಗಿದೋ ಉದಾಹರಣೆಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಅನ್ನಭಾಗ್ಯದ ಬಗ್ಗೆ. ಅನ್ನಭಾಗ್ಯ ಅಂತ ನೋಡಿ, ಈ ರೈತರಿಗೆ ಜನತಾ ಪರಿವಾರ ಇರುವಾಗ ₹3 ಜನಗಳಿಗೆ, ಬಡ ಜನರಿಗೆ ಜನತಾ ಪರಿವಾರ ಇರುವಾಗಲೇ ₹3 ಅಕ್ಕಿ ಕೊಡ್ತಾಯಿತ್ತು. ನಮ್ಮ ಸರ್ಕಾರದ ಸಮಯದಲ್ಲಿ ₹3 ಅಕ್ಕಿ ಕೊಡ್ತಾಯಿತ್ತು. ಅದನ್ನು ಇವರು ಪುಕ್ಕಟೆ ಕೊಡ್ತೇನೆ ಅಂತಂದ ರೀತಿಯಲ್ಲಿ ಅನ್ನಭಾಗ್ಯದ ವ್ಯವಸ್ಥೆಯನ್ನು ಮಾಡಿದರು. ಅದು ನಾವು ಮಾಧ್ಯಮಗಳು ನೋಡಿದೆ, ಎಷ್ಟು ಗೋದಾಮುಗಳಲ್ಲಿ ಮಿಸ್ಯೂಸ್ ಆಗ್ತಾಯಿತ್ತು, ಎಷ್ಟು ಜನರಿಗೆ ಅದು ಪ್ರಯೋಜನ ಆಗಿದೆ, ಅದು ಬೇರೆ ವಿಷಯ. ಆದರೆ ಈ ಪುಕ್ಕಟೆಯಾಗಿ ಅಕ್ಕಿಯನ್ನು ಕೊಡುವುದು ಒಂದು ಸೈಡ್, ಮತ್ತೊಂದು ಸೈಡ್ ಒಂದು ಕ್ವಾರ್ಟರ್ ಬಾಟ್ಲಿಗೆ ಒಂದು ಹೆಚ್ಚು ಅಂದರೆ ಒಂದು ₹15 ₹20 ಖರ್ಚು. ಅದನ್ನು ₹70 ₹100 ಮಾರುವ ಮುಖಾಂತರ ಯಾರೋ ಅಕ್ಕಿ ಕೊಟ್ಟ ಮನೆಯಲ್ಲಿ ಯಾರು ಗಂಡರು ಕುಡಿಯೋರು ಇರ್ತಾರೆ, ಕುಡಿಯೋರು ಇರ್ತಾರೆ. ಆ ಮನೆಯಲ್ಲಿ ತಿಂಗಳಿಗೆ ₹1,500 ಅವರಿಂದ ಹೆಚ್ಚುವರಿಯಾಗಿ ಹಣ ವಸೂಲು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪುಕ್ಕಟೆ ಅಕ್ಕಿ ಕೊಡುವಂಥದ್ದು, ಒಂದು ಕಡೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡುವಂಥದ್ದು ಒಂದು. ಮತ್ತೊಂದು ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ಜಾಹೀರಾತುಗಳು. ಯಾರ ಹಣದಿಂದ ಜಾಹೀರಾತನ್ನು ಕೊಡ್ತಾರೆ ಇವರು? ಜನಗಳ ಟ್ಯಾಕ್ಸಿನ ಹಣದಿಂದ ಪ್ರಚಾರಕ್ಕಾಗೇ ಎಷ್ಟೋ ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಏನು ಅಂತ ಜನಗಳಿಗೆ ಒಂದು ಪ್ರಯೋಜನ ಆಗುವಂಥ ಕೆಲಸ ಕಾರ್ಯಗಳು ಈ ಸರ್ಕಾರದಿಂದ ಆಗಲಿಲ್ಲ. ಕರಾವಳಿ ಭಾಗದಲ್ಲಿ ನಿಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಾರಾ? ನಿಮ್ಮ ಪ್ರಚಾರ ತಂತ್ರಗಳೇನು? ನಾವು 4 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ 4 ಕ್ಷೇತ್ರ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ನಿಲ್ತಾರೆ. ಒಂದು ಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ನಾವು BSPಗೆ ಸೀಟ್ ಬಿಟ್ಟುಕೊಟ್ಟಿದೆ, ನಮ್ಮ ಸಹಕಾರವನ್ನು ಕೊಡ್ತೇವೆ. ಎಲ್ಲ ಕ್ಷೇತ್ರಗಳಲ್ಲೂ 2 ರಾಷ್ಟ್ರೀಯ ಪಕ್ಷಗಳಿಗೆ ಸರಿಸಮಾನಾಗಿ ನಾವು ಹೋರಾಟವನ್ನು ಮಾಡ್ತೇವೆ, ಇದಕ್ಕೆ ಸಂಶಯ ಇಲ್ಲ. ಒಂದು ಮತ್ತು ತಳಮಟ್ಟದಿಂದ ಬೂತ್ ಕಮಿಟಿಯನ್ನು ಮಾಡುವ ಮುಖಾಂತರ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಪಕ್ಷವನ್ನು ಸಂಘಟಿಸಿದ್ದೇವೆ. ಹಣ ಬಲ ನಮ್ಮ ಹತ್ರ ಇಲ್ಲ, ನಾವು ಇದನ್ನು ಒಪ್ಪಿಕೊಳ್ತೇವೆ. ಮತ್ತು ಏನು ಈ ನಮ್ಮ ಇಲೆಕ್ಷನ್ ಆಫೀಸರ್ಗಳು ಏನು ಒಂದು ಅಭ್ಯರ್ಥಿಗೆ 28 ಲಕ್ಷ ಖರ್ಚು ವೆಚ್ಚದ ಏನು ಲಿಮಿಟನ್ನು ಇಟ್ಟಿದ್ದೆವೋ ಆ ವ್ಯಾಪ್ತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಅದು ಎಷ್ಟು ಜನ ವ್ಯಾಪ್ತಿಯಲ್ಲಿ ಎಷ್ಟು ಪಕ್ಷದ ಅಭ್ಯರ್ಥಿಗಳು ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅದೆಲ್ಲ ನಮಗೆಲ್ಲ ಗೊತ್ತಿದ್ದ ವಿಚಾರ. ಈ ಲಿಮಿಟಲ್ಲಿ ಜನರ ಬಳಿ ನಾವು ಹೋಗ್ತೇವೆ. ಕುಮಾರಣ್ಣನ 20 ತಿಂಗಳ ಆಡಳಿತ, ಇನ್ನು ಮುಂದಿನವರ ಯೋಜನೆಗಳು, ದೇವೇಗೌಡರು ಪ್ರಧಾನಿಯಾಗಿ ಮಾಡಿದಂಥ ಕೆಲಸ, ಈ ರಾಜ್ಯದ ನೆಲ ಜಲದ ಬಗ್ಗೆ ನಮ್ಮ ಪಕ್ಷ ತೆಗೆದುಕೊಂಡಂಥ ನಿರ್ಧಾರ, ಈ ರಾಜ್ಯದ ರೈತರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ನಮ್ಮ ರಾಜ್ಯ ನಾಯಕರು ಇನ್ನು ಮುಂದೆ ಈಗಾಗಿ ತಗೊಂಡ ವಿಚಾರ, ಇನ್ನು ಮುಂದೆ ಅವರು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ತಾರೆ ಎಂಬ ವಿಚಾರವನ್ನು ಜನರ ಬಳಿಗೆ ಜನರು ಬುದ್ಧಿವಂತರಿದ್ದಾರೆ. ಜನರು ಈಗಾಗಲೇ ನಮ್ಮ ಮತದಾರರು ಜಾಸ್ತಿ ಆಗಿದ್ದಾರೆ. ಯುವ ಜನರು ಆಲೋಚನೆ ಮಾಡ್ತಾ ಇದ್ದಾರೆ. ಮುಂದೆ
ನಮಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಎಂಬ ಆಲೋಚನೆಯನ್ನು ಈಗಾಗಲೇ ಯುವಕರು, ಹಿರಿಯರು ಎಲ್ಲರೂ ಶಕ್ತರಿದ್ದಾರೆ. ಖಂಡಿತವಾಗಿಯೂ ಉಡುಪಿ ಜಿಲ್ಲೆಯಲ್ಲೂ ಜನರು ನಮ್ಮನ್ನು ಆಶೀರ್ವಾದಿಸ್ತಾರೆ. ನಾವು ನಿಷ್ಠಾವಂತರಿದ್ದೇವೆ, ಪ್ರಾಮಾಣಿಕರಿದ್ದೇವೆ, ಜನ ಪರ ಕೆಲಸ ಮಾಡುವಂಥ ಒಂದು ಇಚ್ಛಾಶಕ್ತಿ ನಮ್ಮ ಹತ್ರ ಇದೆ, ನಮ್ಮ ಅಭ್ಯರ್ಥಿಗಳಿದೆ. ಖಂಡಿತವಾಗಿಯೂ ನಾವು ನಮ್ಮ ಜಿಲ್ಲೆಯ ಎಲ್ಲ ಮತದಾರರ ಹತ್ರ ನನ್ನ ವಿನಂತಿ, ನಮಗೆ ಈ ಬಾರಿ ಅವಕಾಶವನ್ನು ಕೊಡಿ. ಕುಮಾರಣ್ಣ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ನೀವೆಲ್ಲರೂ ಕೊಡಬೇಕಂತ ನನ್ನ ಪ್ರಾರ್ಥನೆ.